ಮಾತಾಜಿ ಏನದು ಅಂದೆ ಭಗವದ್ಗೀತೆ ಶ್ಲೋಕಗಳು ಬರೆಯೋದ? ಸಾರಿ, ನಾನು ಇವತ್ತ ಜಾಯಿನ್ ಆಗಿರೋದು. ಹೌದು, ಶ್ಲೋಕ ಬರೆಯೋದು. ಹರೇ ಕೃಷ್ಣ. ಮಾತಾಜಿ ಲೈವ್ ಆಗಿದೆ. ಓಕೆ, ಹರೇ ಕೃಷ್ಣ. ನಮೋ ಭಗವತೆ ಹರೇ ಕೃಷ್ಣ ಮಾತಾಜಿ. ವಾಸುದೇವಾಯ. ಓಂ ನಮೋ ಭಗವತೆ ಧನ್ಯವಾದಗಳು ಮಾತಾಜಿ. ನಮಗೆ ಈ ಚೈತನ್ಯ ಚರಿತಾಮೃತ ಆದಿಲೀಲಾ ಈ ಪುಸ್ತಕವನ್ನು ಓದಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ರಾಧಾ ಗೋವಿಂದ ದೇವಸ್ಥಾನ ಮಂಗಳೂರು ಕುಲ ಇಲ್ಲಿ ಅಧ್ಯಕ್ಷರಾದ ಎಚ್ ನಾಮನಿಷ್ಠದಾಸ್ ಪ್ರಭುಜಿಗೆ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಹಾಗೂ ನನ್ನ ಎಲ್ಲಾ ಗುರುವೃಂದದವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಇಸ್ಕಾನ್ ಪೌಡರ್ ಎಸಿ ಭಕ್ತಿ ವೇದಾಂತ ಶೀಲ ಪಾದ್ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಮೊದಲಿಗೆ ಬಂದಂತ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ ಓಂ ಅಜ್ಞಾನತಿ ಮಿರಂತಸ್ಯ ಜ್ಞಾನಾಂಜನ ಶಲಾಕಾಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತ ಪದ ಕಮಲಂ ಶ್ರೀ ಗುರುನ್ ವೈಷ್ಣವಾಂಶ ಶ್ರೀರೂಪಂ ಸಾಗಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಾಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದ ಸಹಗಣ ಲಲಿತ ಶ್ರೀ ವಿಶಾಖಾನ್ವಿತಂ ಶಾ. ಹೇ ಕೃಷ್ಣ ಕರುಣಾ ಸಿಂಧು ದೀನ ಬಂಧು ಜಗತ್ಪತಿ ಗೋಪೇಶ ಗೋಪಿಕ ಕಾಂತ ರಾಧಾ ಕಾಂತ ನಮಸ್ತುತೆ. ಸಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿ ಪ್ರಿಯೆ. ವಾಂಚಾ ಕಲ್ಪತರುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣು ಪಾದಾಯ ಕೃಷ್ಣ ಪ್ರೇಷ್ಠಾಯ. ಹರೇ ಕೃಷ್ಣ ಮ್ಯೂಟ್ ಮಾಡಿ ಹರಿಣಿ ಮಾತಾಜಿ. ನಮಃ ಓಂ ವಿಷ್ಣು ಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನಿ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧಾರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಪ್ರಣಾಮಗಳು ಮಾತಾಜಿ. ಅಲ್ಲ ನಾಳೆ ಬರುತ್ತಾ ಬೊಂಬೈರವ? ಪ್ರಣಾಮಗಳು ಮಾತಾಜಿ. ಅದೇ ಪ್ರಣಾಮಗಳು. ಪ್ರಣಾಮ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಡಿಸ್ಟರ್ಬೆನ್ಸ್ ಇದ್ರೆ ನೀವು ಬಂದ್ ಮಾಡ್ಬೇಕು ಮಾತಾಜಿ. ಓಕೆ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಹರೇ ಕೃಷ್ಣ. ಚೈತನ್ಯ ಮಹಾಪ್ರಭು ಕಿ ಜೈ. ಜೈ. ಚೈತನ್ಯ ಚರಿತ್ರಾಮೃತ ಅಧ್ಯಾಯ ಆದಿಲೀಲಾ ಅಧ್ಯಾಯ 3 ಶ್ಲೋಕ 74.
ನಿತ್ಯಾನಂದ ಗೋಸಾಯಿ ಸಾಕ್ಷಾತ್ ಹಾಲಧಾರ ಅದ್ವೈತ ಆಚಾರ್ಯ ಗೋಸಾಯಿ ಸಾಕ್ಷಾತ್ ಈಶ್ವರ ನಿತ್ಯಾನಂದ ಗೋಸಾಯಿ ಸಾಕ್ಷಾತ್ ಫಲಧರ ಅದ್ವೈತ ಆಚಾರ್ಯ ಗೋಸಾಯಿ ಸಾಕ್ಷಾತ್ ಈಶ್ವರ. ಹರೇ ಕೃಷ್ಣ ಮಾತಾಜಿ, ನಾ ಹೇಳ? ಹೇಳಿ ಮಾತಾಜಿ, ನಿಮ್ಗೆ ಬರ್ತದ ಅಂತ ಹೇಳಿ. ನಿನ್ನೆ ಇರ್ಲಿಲ್ಲ ಮಾತಾಜಿ, ನಂದೇ ಬರೋದಿತ್ತು ನಿನ್ನೆ ಬಹುಶಃ. ಹೇಳಿ ಶ್ಲೋಕ ಮಾತಾಜಿ. 74. ನಿತ್ಯಾನಂದ ಗೋಸಾಂಗ್ ಸಾಕ್ಷಾತ್ ಹಲಧರಾಂ ಅದ್ವೈತಾಚಾರ್ಯ ಗೋಸಾಂಗ್ ಸಾಕ್ಷಾತೀಶ್ವರ. ನಿತ್ಯಾನಂದ ಗೋಸಾಯಿ ಪ್ರಭು ನಿತ್ಯಾನಂದ ಗೋಸಾನಿ ಸಾಕ್ಷಾತ್ತಾಗಿ ಹಲಧರ ಸಾಕ್ಷಾತ್ ಬಲರಾಮ ನೇಗಿಲು ಆಯುಧವಾಗಿ ಹಿಡಿದವನು ಅದ್ವೈತ ಆಚಾರ್ಯ ಗೋಸಾಯಿ ಶ್ರೀ ಅದ್ವೈತ ಆಚಾರ್ಯ ಗೋಸಾನಿ ಸಾಕ್ಷಾತ್ತಾಗಿ ಈಶ್ವರ ಪರಮಪ್ರಭುವೆ. ಅನುವಾದ ಶಿಲಪ್ರಪಾದರಿಂದ. ಶಿಲಪ್ರಪಾದ್ ಕಿ ಜೈ. ಹಲಧರ ಬಲರಾಮ ಪ್ರಭು ನೇರವಾಗಿ ಶ್ರೀ ನಿತ್ಯಾನಂದ ಗೋಸಾನಿಯಾಗಿ ಅವತರಿಸಿದರು ಹಾಗೂ ಅದ್ವೈತ ಆಚಾರ್ಯರು ಸ್ವಯಂ ಭಗವಂತನೇ. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿ ಹಲಧರ ಅಂದ್ರೆ ಬಲರಾಮ ಪ್ರಭು ಹಾಗೂ ನೇರವಾಗಿ ಅವರು ಇಲ್ಲಿ ಶ್ರೀ ನಿತ್ಯಾನಂದ ಗೋಸಾನಿಯಾಗಿ ಅವತಾರ ಮಾಡ್ತಾರೆ ಹಾಗೂ ಅದ್ವೈತ ಆಚಾರ್ಯರು ಅವರು ಕೂಡ ಸ್ವಯಂ ಭಗವಂತರೇ ವಿಷ್ಣು. ಶ್ಲೋಕ ಹರೇ ಕೃಷ್ಣ 75. ಮಾತಾಜಿ. ಹರೇ ಕೃಷ್ಣ ಹೇಳಿ. ಆ ಮೇಲ್ಗಡೆ ಶ್ಲೋಕದಲ್ಲಿ ಅದು ಈ ಅಂತ ಅನ್ಕೊಂಡು ನಾವು ಹೇಳಿದ್ವಿ, ಮಾತಾಜಿ ಬೇರೆ ಹೇಳಿದ್ರು. ಒಂದ್ ಸ್ವಲ್ಪ ಕೇಳ್ಕೊಬೇಕಾಗಿತ್ತು ಅದೇನಂತ. ಗೋಸಾಯಿಯ ಗೋಸಾಯಿ ಅಂತ ನಾವ್ ಅಂದ್ವಿ, ಅವ್ರು ಬೇರೆ ಹೇಳಿದ್ರು. ಏನ್ ಹೇಳಿದ್ರಿ ಮಾತಾಜಿ? ನಮಿತಾ ನಾನ ಮಾತಾಜಿ ಗೋಸಾನ್ ಅಂತ ಹೇಳಿದ್ರು. ಅಂದ್ರೆ ಅದು ಆಗತ್ತೆ ಮಾತಾಜಿ. ಬರುತ್ತಲ್ಲ, ಆಗತ್ತೆ. ಅಂಚು ಇಂಚು ಮಿಂಚು ಹೇಳ್ತಾರಲ್ಲ, ಆ ತರ ಹೇಳ್ಬೇಕು. ಇಂಚು ಹಿಂಗ ಈ ತರ ಬರ್ಬೇಕು. ಗೋಸಾಂಗ್ ಸಾಕ್ಷಾತ್ ಹಲಧರ ಅದ್ವೈತಾಚಾರ್ಯ ಗೋಸಾಂಗ್ ಸಾಕ್ಷಾತ್ ಈಶ್ವರ. ಗೋಸಾಂಗ್ ಅಂತ ಹೇಳಿ ಬರುತ್ತೆ ಮಾತಾಜಿ. ಗೋಸಾಂಗ್ ಸಾಕ್ಷಾತ್. ಓಕೆ, ಧನ್ಯವಾದಗಳು ಮತ್ತೆ. ಧನ್ಯವಾದಗಳು. ಶ್ಲೋಕ 75. ಶ್ರೀವಾಸಾದಿ ಪರಿಷದ ಸೈನ್ಯ ಸಂಗೇಲಾಗಿ. ಇದು ಹೇಗೆ ಬರ್ತದೆ ಮಾತಾಜಿ ಉಚ್ಚಾರ? ಲಾನ್ಸ್ ಹರೇ ಕೃಷ್ಣ ಮಾತಾಜಿ. ಭೂಲೆ ಕೀರ್ತನ ಹೇಳಿ ಮಾತಾಜಿ. ಶ್ರೀವಾಸಾದಿ ಪರಿಷದ ಸೈನ್ಯ ಸಂಗೇ ಲಂಗ್ಯ दुई सेनापति बोले कीर्तन करिया. ಶ್ರೀವಾಸಾದಿ ಪರಿಷದ ಲಂಗ್ಯ ಹಿಂಗ್ ಬರುತ್ತೆ ಮತ್ತೆ. ಸೈನ್ಯ दुई सेनापति बोले कीर्तन करिया. ನಿರ್ಮಲಾ ಮಾತಾಜಿ ಓದಿ. ಹರೇ ಕೃಷ್ಣ. ರತ್ನ ಮಾತಾಜಿ ಓದಿ. ಹಾಗಲ್ಲ ಮಾತಾಜಿ, ಅದಕ್ಕೆ ಆಗಲ್ಲ. ರೇಖಾ ಬಂಗೇರ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಕೇಳಿಸಿದೆಯಾ? ಶ್ಲೋಕ 75. ಶ್ರೀವಾಸಾದಿ ಪಾರಿಷದ್ ಸೈನ್ಯ दुई सेनापति बोले कीर्तन करिया. ಸೈನ್ಯ ಸೈನಿಕರು ಸಂಗೆ ಸಂಗಡ ಲಾಂಗಿ ತೆಗೆದುಕೊಳ್ಳುತ್ತಾ ದುಯಿ 2 ಸೇನಾಪತಿ ಸೇನಾ ನಾಯಕರು ಬುಲೆ ಮಾಡುವವರು ಕೀರ್ತನ ಕರಿಯ ಪವಿತ್ರ ನಾಮವನ್ನು. ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಈ ಇಬ್ಬರು ಸೇನಾಧೀಶರು ಅವರ ಸೈನಿಕರಾದ ಶ್ರೀವಾಸ ಠಾಕೂರ ಮತ್ತಿತರರ ಸಂಗಡ ಪ್ರತಿಯೊಂದೆಡೆಗೂ ಭಗವಂತನ ಪವಿತ್ರ ನಾಮವನ್ನು ಪಠಿಸುತ್ತಾ
ಪ್ರವಾಸ ಮಾಡುತ್ತಾರೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಇಲ್ಲಿ ಅದ್ವೈತ ಸ್ವಾಮಿ ಮತ್ತೆ ಇವರು ಶ್ರೀವಾಸಾದಿ, ಹೌದು ಇದೇ ಶ್ಲೋಕ. ಶ್ರೀವಾಸಾದಿ ಮತ್ತೆ ಇನ್ನೊಬ್ಬರು ಶ್ರೀವಾಸ ಠಾಕೂರ್. ಶ್ರೀನಿವಾಸ ಠಾಕೂರರು ಮತ್ತಿತರ ಸಂಗಡ ಪ್ರತಿಯೊಂದೆರಡು ಈ ಇಬ್ಬರು ಸೇನಾಧೀಶರು, ಅದ್ವೈತ ಮತ್ತೊಬ್ಬರು ನನಗೆ ಈಗಲೇ ಮತ್ತೆ ನಿತ್ಯಾನಂದ. ನಿತ್ಯಾನಂದ, ಅದ್ವೈತ ಮತ್ತೆ ಶ್ರೀವಾಸಾದಿ ಗದಾಧರ ಇವರೆಲ್ಲರೂ ಒಂದು ಗುಂಪು. ಅವರು ಭಗವಂತನೊಟ್ಟಿಗೆ ಚೈತನ್ಯ ಮಹಾಪ್ರಭುಗಳ ಒಂದಿಗೆ ಅವರ ಪವಿತ್ರ ನಾಮವನ್ನು, ಭಗವಂತನ ಪವಿತ್ರ ನಾಮವನ್ನು ಪಠಿಸುತ್ತಾ ಪ್ರವಾಸವನ್ನು ಮಾಡ್ತಾರೆ. ಶ್ಲೋಕ 76. ಪಾಸಂಡದಲ ನವನ ನಿತ್ಯಾನಂದರಾಯ ಆಚಾರ್ಯ ಹುಂಕಾರೆ ಪಾಪ ಪಾಷಂಡಿ ಪಲಾಯ. ಪಾಷಾಂಢದಲನಾವಾನ ನಿತ್ಯಾನಂದರಾಯ ಆಚಾರ್ಯ ಹುಂಕಾರೆ ಪಾಪ ಪಾಷಂಡಿ ಪಾಲಾಯ. ಶಿವಶಂಕರ್ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 76. ಪಾಷಂಡ ದಲನವಾನ ನಿತ್ಯಾನಂದರಾಯ ಆಚಾರ್ಯ ಹುಂಕಾರೆ ಪಾಪ ಪಾಷಂಡಿ ಪಾಲಾಯ. ಪಾಷಂಡ ದಲನ ನಾಸ್ತಿಕರನ್ನು ನಿಗ್ರಹಿಸುತ್ತಾ ವನ ಲಕ್ಷಣಗಳನ್ನು ಹೊಂದಿ ನಿತ್ಯಾನಂದ ಪ್ರಭು ನಿತ್ಯಾನಂದರು ರಾಯ ಗೌರವಾನ್ವಿತ ಆಚಾರ್ಯ ಅದ್ವೈತ ಆಚಾರ್ಯರ ಓಂಕಾರ ಯುದ್ಧ ಘೋಷಣೆಯಿಂದ ಪಾಪಗಳು ಪಾಷಂಡಿ ಮತ್ತು ನಾಸ್ತಿಕರು ಪಲಾಯ ಜೊತೆ ಹೋಗುವರು. ಅನುವಾದ ಮತ್ತು ಭಾವಾರ್ಥ. ಶ್ರೀಲಪ್ರಭುಪಾದವರಿಗೆ ಜಯವಾಗಲಿ. ನಿರೀಶ್ವರವಾದಿಗಳನ್ನು ಗೆಲ್ಲುವವರೆಂಬುದನ್ನು ಪ್ರಭು ನಿತ್ಯಾನಂದರ ಲಕ್ಷಣ ವಿಶೇಷಗಳು ಸೂಚಿಸುತ್ತವೆ. ಅದ್ವೈತ ಆಚಾರ್ಯರ ಗಟ್ಟಿಯಾದ ಕೂಗಿನಿಂದ ಎಲ್ಲಾ ಪಾಪಿಗಳು ಕೂಗಿನಿಂದ ಎಲ್ಲಾ ಪಾಪಿಗಳು ದೇವರಲ್ಲಿ ನಂಬಿಕೆ ಇಲ್ಲದವರು ಬಳಿಗೆ ಹೋಗುತ್ತಾರೆ. ಹರೇ ಕೃಷ್ಣ ಮಾತಾಜಿ. ನಿರೀಶ್ವರವಾದಿಗಳು ವಾದಿಗಳನ್ನು ಗೆಲ್ಲುವರೆಂಬುದು ಅನ್ನು ಪ್ರಭು ನಿತ್ಯಾನಂದ. ಅನುವಾದ ಶಿಲಪ್ರಭುಪಾದರಿಂದ ಶಿಲಪ್ರಭುಪಾದ ಕಿ ಜೈ. ನಿರೀಶ್ವರವಾದಿಗಳನ್ನು ಗೆಲ್ಲುವರೆಂಬುದನ್ನು ಪ್ರಭು ನಿತ್ಯಾನಂದರ ಲಕ್ಷಣ ವಿಶೇಷಗಳು, ಅವರ ಲಕ್ಷಣ ವಿಶೇಷಗಳೇ ಅದನ್ನು ಸೂಚನೆ ಕೊಡ್ತದೆ ಅಂತ ಹೇಳಿ. ಅದ್ವೈತ ಆಚಾರ್ಯರ ಆ ಗಟ್ಟಿಯಾದ ಕೂಗು, ಅದರಿಂದ ಎಲ್ಲಾ ಪಾಪಗಳು, ದೇವರಲ್ಲಿ ನಂಬಿಕೆ ಇಲ್ಲದವರು ಕೂಡ ಬಳಿ ಹೋಗ್ತಾರೆ, ಅವರ ಬಳಿಗೆ ಹೋಗ್ತಾರೆ. ಶ್ಲೋಕ 77. ಸಂಕೀರ್ತನ ಪ್ರವರ್ತಕ ಶ್ರೀಕೃಷ್ಣ ಚೈತನ್ಯ ಸಂಕೀರ್ತನ ಯಜ್ಞೆ ತಂಜರೆ ಪದೇಸೆ ಇದನ್ಯ. ಸಂಕೀರ್ತನ ಪ್ರವರ್ತಕ ಶ್ರೀಕೃಷ್ಣ ಚೈತನ್ಯ ಸಂಕೀರ್ತನ ಶ್ರುತಿ ಮಾತಾಜಿ ಓದಿ. ನಿನ್ನೆ ಓದಿದ್ದೀರಾ ಅಂತ ಹೇಳಿ ಎಲ್ಲ ಶ್ರುತಿ ಮಾತಾಜಿ. ಉಮಾದೇವಿ ಮಾತಾಜಿ. ಓ ಉಮಾದೇವಿ ಮಾತಾಜಿ. ಮಾತಾಜಿ ಸೋಮವಾರ ಓದ್ತೀನಿ ಮಾತಾಜಿ, ನನ್ ಗಂಟಲು ಸರಿ ಇಲ್ಲ. ಇನ್ನು ಸರವಿಲ್ಲವಾ? ವಿಜಯ್ ಪ್ರಭುಜಿ. ಯಾರು ಪ್ರಭುಜಿ? ವಿಜಯ್ ಮಾತಾಜಿ. ನಾನು ಓದ್ಲಾ ಮಾತಾಜಿ? ಒಂದ್ ನಿಮಿಷ ವಿಜಯ್ ಓದಿ. ಇಲ್ಲ ಓಕೆ. ಭಾಗ್ಯಲಕ್ಷ್ಮಿ ರಾಜಣ್ಣ ಓದಿ. ಸಜ್ಞಿರ್ತಾನ ಪ್ರವರ್ತಕ ಶ್ರೀಕೃಷ್ಣ ಚೈತನ್ಯ ಸಜ್ಞಿರ್ತನ ಯಜ್ಞೇತಾಜ್ರಿ ಭಜೆ ಚೈತನ್ಯ. ಸಜ್ಞಿರ್ತನ ಪ್ರವರ್ತಕ ಸಾಮೂಹಿಕ ಪಠಣದ ಪ್ರಾರಂಭಿಕರಾದ ಶ್ರೀಕೃಷ್ಣ ಚೈತನ್ಯ ಮಹಾಪ್ರಭು ಶ್ರೀಕೃಷ್ಣನ ಸಾಮೂಹಿಕ ಪಠಣದ ಯಜ್ಞ ಯಾಗದಿಂದ ತಾಜ್ರೆ ಅಥವಾ ಭಜೆ ಪೂಜಿಸುವವನು ಸೇಹಿ, ಅವನು ಧನ್ಯ ಅದೃಷ್ಟವಂತ. ಅನುವಾದ. ಪ್ರಭು ಶ್ರೀ ಕೃಷ್ಣ ಚೈತನ್ಯರ ಸಂಕೀರ್ತನದ ಪ್ರಭುವಿನ ಪವಿತ್ರ ನಾಮದ ಸಾಮೂಹಿಕ ಪಠಣೆ ಆರಂಭಿಕರು ಯಾರು ಸಂಕೀರ್ತನದ ಮೂಲಕ ಅವರನ್ನು ಶ್ರೀಕೃಷ್ಣ ಚೈತನ್ಯರನ್ನು ಪೂಜಿಸುವರು ಅವರು ವಾಸ್ತವವಾಗಿ ಅದೃಷ್ಟವಂತರೇ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಇಲ್ಲಿ ಪ್ರಭು
ಶ್ರೀಕೃಷ್ಣ ಚೈತನ್ಯರ ಸಂಕೀರ್ತನ ಅವರು ಶ್ರೀಕೃಷ್ಣ ಚೈತನ್ಯರು ಸಂಕೀರ್ತನದ ಅಂದ್ರೆ ಆ ಭಗವಂತನ ಪವಿತ್ರ ನಾಮದ ಸಾಮೂಹಿಕ ಪಠನೆ. ಆರಂಭಿಕರು ಶ್ರೀಕೃಷ್ಣ ಚೈತನ್ಯರು. ಯಾರು ಸಂಕೀರ್ತನದ ಮೂಲಕ ಅವರನ್ನು ಅಂದ್ರೆ ಶ್ರೀಕೃಷ್ಣ ಚೈತನ್ಯರನ್ನು ಪೂಜಿಸುವರೋ ಅವರು ವಾಸ್ತವವಾಗಿ ಅದೃಷ್ಟವಂತರೇ ಆಗಿರುವವರು ಅಂತೇಳಿ ಈ ಶ್ಲೋಕದಲ್ಲಿ ಹೇಳ್ತಾರೆ. ಶ್ಲೋಕ 78. ಸೇಯಿತ ಸುಮೇಧ ಅರಕು ಬುದ್ಧಿ ಸಂಸಾರ ಸರ್ವ ಯಜ್ಞ ಹೈತಿ ಕೃಷ್ಣ ನಾಮ ಯಜ್ಞ ಸಾರ. ಸೇಯಿತ ಸುಮೇಧಾರ ಕುಬದ್ಧಿ ಸಂಸಾರ ಸರ್ವ ಯಜ್ಞ ಹೈತೆ ಕೃಷ್ಣ ನಾಮ ಯಜ್ಞ ಸಾರ. ಯಶೋಧ ಮಾತಾಜಿ ಬಿ. ಯಶೋಧ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 72. ಬುದ್ಧಿ ಸಂಸಾರ ಸರ್ವಯಜ್ಞ ಐತೆ ಕೃಷ್ಣ ನಾಮ ಯಜ್ಞ ಸಾರ. ಸೇಯಿ ಅವನು ನಿಶ್ಚಯವಾಗಿ ಸುಮೇಧ ಬುದ್ಧಿಶಾಲಿ ಅರ ಇತರರು ಕುಬುದ್ಧಿ ಕೆಟ್ಟ ಬುದ್ಧಿ ಸಂಸಾರ ಲೌಕಿಕ ಪ್ರಪಂಚದಲ್ಲಿ ಸರ್ವಯಜ್ಞ ಐತೆ ಇತರ ಎಲ್ಲ ಯಜ್ಞಗಳಿಗಿಂತ ಕೃಷ್ಣ ನಾಮ ಪ್ರಭು ಕೃಷ್ಣನ ನಾಮ ಪಠಣ ಯಜ್ಞ ಯಾಗವು ಸಾರ ಉತ್ಕೃಷ್ಟವಾದದ್ದು. ಅನುವಾದ. ಅಂತಹ ಒಬ್ಬ ವ್ಯಕ್ತಿಯು ದಿಟವಾಗಿಯೂ ಬುದ್ಧಿವಂತ ಇತರರು ಯಾರು ಕಡಿಮೆ ತಿಳುವಳಿಕೆಯನ್ನು ಹೊಂದಿರುವರೋ ಅವರು ಸಾವು ಬದುಕುಗಳ ಮರುಕಳಿಸುವ ಚಕ್ರವನ್ನು ಅನುಭವಿಸಬೇಕು. ಎಲ್ಲ ಯಜ್ಞಗಳ ಆಚರಣೆಗಳ ಪೈಕಿ ಭಗವಂತನ ಬ್ರಹ್ಮ ಪಠಣೆಯೇ ತುಂಬಾ ಶ್ರೇಷ್ಠವಾದದ್ದು. ಭಾವಾರ್ಥ. ಶ್ರೀ ಚೈತನ್ಯ ಮಹಾಪ್ರಭುಗಳು ಸಂಕೀರ್ತನ ಚಳುವಳಿಯ ಜನಕ ಹಾಗೂ ಆರಂಭಿಕರು. ಯಾರು ತನ್ನ ಜೀವನ, ಹಣ, ಬುದ್ಧಿವಂತಿಕೆ, ಸಂಕೀರ್ತನೆಯನ್ನು ಅರ್ಪಿಸಿ ಶ್ರೀ ಚೈತನ್ಯರನ್ನು ಪೂಜಿಸುವರೋ ಅವರು ಪ್ರಭುವಿನಿಂದ ಪುರಸ್ಕೃತರಾಗುವರು ಹಾಗೂ ಅವರ ಆಶೀರ್ವಾದದಿಂದ ಸಂಪನ್ನರಾಗುವರು. ಇತರರೆಲ್ಲರನ್ನು ಮೂರ್ಖರೆನ್ನಬೇಕಾಗುತ್ತದೆ. ಏಕೆಂದರೆ ಒಬ್ಬ ವ್ಯಕ್ತಿಯು ತನ್ನ ಶಕ್ತಿಯೆಲ್ಲವನ್ನು ವಹಿಸುವ ಎಲ್ಲ ಅರ್ಪಣೆಗಳಲ್ಲಿಯೂ ನಾಮ ಸಂಕೀರ್ತನ ಆಂದೋಲನಕ್ಕಾಗಿ ಅರ್ಪಿಸಿಕೊಂಡರೆ ಅದು ತುಂಬಾ ಮಹತ್ವದ್ದು ಎನಿಸುತ್ತದೆ. ಹರೇ ಕೃಷ್ಣ. ಇಲ್ಲಿ ಅನುವಾದ ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದ್ ಕಿ ಜೈ. ಅಂತಹ ಒಬ್ಬ ವ್ಯಕ್ತಿ ನಿಜವಾಗಿಯೂ ಅವನು ಬುದ್ಧಿವಂತ. ಇತರರೆಲ್ಲ ಯಾರು ಕಡಿಮೆ ತಿಳುವಳಿಕೆಯನ್ನು ಹೊಂದಿದ್ರು ಅವರು ಸಾವು ಬದುಕುಗಳು ಆ ಚಕ್ರದಿಂದ ಮರುಕಳಿಸುವಂತ ಪುನರಪಿ ಜನನ ಪುನರಪಿ ಮರಣ, ಆ ಸಾವು ಬದುಕುಗಳ ಮರುಕಳಿಸುವಂತಹ ಚಕ್ರವನ್ನು ಅವರು ಅನುಭವಿಸಲೇಬೇಕು. ಎಲ್ಲಾ ಯಜ್ಞಗಳ ಆಚರಣೆಗಳ ಪೈಕಿ ಭಗವಂತನ ಈ ಪವಿತ್ರ ನಾಮ ಪಠನೆಯೇ ಅದು ತುಂಬಾ ಶ್ರೇಷ್ಠವಾದದ್ದು. ಶ್ರೀಕೃಷ್ಣ ಚೈತನ್ಯ ಮಹಾಪ್ರಭುಗಳ ಸಂಕೀರ್ತನ ಚಳುವಳಿ ಜನಕ ಹಾಗೂ ಆರಂಭಿಕರು ಯಾರು ತನ್ನ ಜೀವನ, ಹಣ, ಬುದ್ಧಿವಂತಿಕೆ, ಸಂಕೀರ್ತನೆಯನ್ನು ಅರ್ಪಿಸಿ ಶ್ರೀ ಚೈತನ್ಯರನ್ನು ಪೂಜಿಸುವರೋ ಅವರು ಪ್ರಭುವಿನಿಂದ ಪುರಸ್ಕೃತರಾಗುವರು ಹಾಗೂ ಅವರ ಆಶೀರ್ವಾದದಿಂದ ಸಂಪನ್ನರಾಗುವರು. ಇತರರೆಲ್ಲರನ್ನು ಮೂರ್ಖರು ಎನ್ನಬೇಕಾಗ್ತದೆ. ಏಕೆಂದ್ರೆ ಒಬ್ಬ ವ್ಯಕ್ತಿಯು ತನ್ನ ಶಕ್ತಿಯೆಲ್ಲವನ್ನು ವ್ಯಯಿಸುವ ಎಲ್ಲಾ ಅರ್ಪಣೆಗಳಲ್ಲಿ ಕೂಡ ನಾಮ ಸಂಕೀರ್ತನ ಆಂದೋಲನಕ್ಕೆ ಅದನ್ನು ಅರ್ಪಿಸಿಕೊಂಡ್ರೆ ಅದು ತುಂಬಾ ಮಹತ್ವದು ಅಂತೇಳಿ ಎನಿಸ್ತದೆ. ಅಂದ್ರೆ ಎಲ್ಲ ತನ್ನ ಜೀವನ, ಹಣ, ಬುದ್ಧಿವಂತಿಕೆ, ಸಂಕೀರ್ತನೆಯನ್ನು ಅರ್ಪಿಸಿ ಭಗವಂತನನ್ನು ಪೂಜಿಸ್ತಾರೆ. ಅವರು ಭಗವಂತನಿಂದ ಪುರಸ್ಕೃತರಾಗ್ತಾರೆ. ಅವರ ಆಶೀರ್ವಾದದಿಂದ ಸಂಪನ್ನರಾಗ್ತಾರೆ. ಮತ್ತೆ ಇತರರೆಲ್ಲರೂ ಮೂರ್ಖರು ಅಂತ ಎಣಿಸ್ಕೊಳ್ಬೇಕು, ಮೂರ್ಖರೆನ್ನಬೇಕಾಗ್ತದೆ. ಏಕೆಂದ್ರೆ ಒಬ್ಬ ವ್ಯಕ್ತಿ ಯಾರೇ ಅವನ ಶಕ್ತಿಯನ್ನೆಲ್ಲ ವಹಿಸಿ ಎಲ್ಲ ಅರ್ಪಣೆಗಳಲ್ಲೂ ಕೂಡ ನಾಮ ಸಂಕೀರ್ತನೆಯಲ್ಲಿ ಆ ಆಂದೋಲನದಲ್ಲಿ ಅವನನ್ನು ಅವನು ತೊಡಗಿಸಿಕೊಂಡ್ರೆ ಅವನು ತುಂಬಾ ಮಹತ್ವದದು ಅಂತ ಹೇಳಿ ಎನಿಸಿಕೊಳ್ತದೆ. ಶ್ಲೋಕ 79. ಕೋಟಿ ಅಶ್ವಮೇಧ ಏಕ ಕೃಷ್ಣ ನಾಮ ಸಮ ಏಕ ಹೇಸೆ ಪಾಷಂಡಿ ದಂಡೆ ತಾರೆ ಯಮ. ಕೋಟಿ ಅಶ್ವಮೇಧ ಏಕ ಕೃಷ್ಣ ನಾಮ ಸಮ ಯಹಿ ಕಹೆ ಸೆ ಪಾಷಂಡಿ ದಂಡೆ ತಾರೆ ಯಮ.
ಚಿತ್ರ ಬರೀ ಚಿತ್ರಕಮಲ್ ಮಾತಾಜಿ ಓದಿ. कोटि अश्वमेध एक कृष्ण नाम समा, यही कहे साई से पाषंडी दंडे तारे यमा. ಕೋಟಿ 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 ಅಶ್ವಮೇಧ ಯಾಗಗಳು ಏಕ ಒಂದು, ಕೃಷ್ಣ ಪ್ರಭು ಕೃಷ್ಣನ ನಾಮ ಹೆಸರು, ಸಮ ಸಮ ಸಮ, ಏಯಿ ಯಾರು, ಕಹೆ ಹೇಳುವವನು, ಸೇ ಅವನು, ಪಾಷಂಡಿ ನಾಸ್ತಿಕ, ದಂಡೆ ಶಿಕ್ಷಿಸುತ್ತಾನೆ, ತಾರೆ ಅವನನ್ನು, ಯಮರಾಜ. ಅನುವಾದ: ಯಾರು ಪ್ರಭು ಕೃಷ್ಣನ ಪವಿತ್ರ ನಾಮವನ್ನು ಪಠಿಸುವುದು ಕೋಟಿ ಅಶ್ವಮೇಧ ಯಾಗಕ್ಕೆ ಸಮಾನವೆಂದು ಹೇಳುವನೋ ಅವನು ನಾಸ್ತಿಕನೆಂಬುದು ನಿಸ್ಸಂದೇಹ. ಅವನು ಖಂಡಿತ ಯಮರಾಜನಿಂದ ಶಿಕ್ಷಿಸಲ್ಪಡುತ್ತಾನೆ. ಭಾವಾರ್ಥ: ಪರಮಪ್ರಭುವಿನ ಪವಿತ್ರ ನಾಮವನ್ನು ಪಠಿಸುವಲ್ಲಿ ಇರುವ 10 ವಿಧದ ಅಪರಾಧಗಳಲ್ಲಿ 8ನೆಯ ಅಪರಾಧ ಎಂಬುದು ಧರ್ಮ ವ್ರತ ತ್ಯಾಗ ಹುತಾದಿ ಸರ್ವ ಶುಭ ಕ್ರಿಯಾ ಸಾಯವರ್ ಅಪಿ ಪ್ರಮಾದ ಆಗಿದೆ. ಯಾರೇ ಆಗಲಿ ಪವಿತ್ರ ನಾಮ ಪಠಿಸುವುದನ್ನು ಧಾರ್ಮಿಕ ಚಟುವಟಿಕೆಗಳಾದ ಬ್ರಾಹ್ಮಣರಿಗೆ ದಾನ ಕೊಡುವಿಕೆ ಅಥವಾ ಸಾಧು ಸಂತರಿಗೆ ದಾನ ಮಾಡುವುದು, ಶಿಕ್ಷಣ ಸಂಸ್ಥೆಗಳನ್ನು ತೆರೆಯುವುದು, ಪುಕ್ಕಟ್ಟೆ ಊಟ ವಿತರಣೆ ಇತ್ಯಾದಿ ಇವುಗಳಿಗೆ ಸಮಾನವೆಂದು ಪರಿಗಣಿಸಿಕೊಡುವುದು. ಧಾರ್ಮಿಕ ಚಟುವಟಿಕೆಗಳ ಆಚರಣೆಯ ಫಲಿತಾಂಶಗಳು ಕೃಷ್ಣನಾಮ ಪಠಣದ ಫಲಿತಾಂಶಗಳಿಗೆ ಸಮ ಅಲ್ಲ. ವೈದಿಕ ಧರ್ಮಗ್ರಂಥ ಹೇಳುತ್ತದೆ, ಗೋಕೋಟಿ ದಾನಂ ಗ್ರಹೇಣ ಖಗಸ್ಯ ಪ್ರಯಾಗ ಗಂಗೋದಕ ಕಲ್ಪವಾಸಃ ಯಜ್ಞಾಯುತಂ ಮೇರು ಸುವರ್ಣದಾನಂ ಗೋವಿಂದ ಕೀರ್ತೆರ್ ನಸಮಂ ಶತಾಂಶೇ. ಯಾರೇ ಆಗಲಿ ಸೂರ್ಯಗ್ರಹಣದ ಸಮಯದಲ್ಲಿ ಕೋಟಿ ಗೋದಾನ ಮಾಡಲಿ, ಗಂಗೆ ಯಮುನೆಯರ ಸಂಗಮದಲ್ಲಿ ಲಕ್ಷಗಟ್ಟಲೆ ವರ್ಷ ವಾಸಿಸಲಿ, ಅಥವಾ ಬ್ರಾಹ್ಮಣರಿಗೆ ಪರ್ವತದಷ್ಟು ಸ್ವರ್ಣವನ್ನು ಅರ್ಪಣೆ ಮಾಡಲಿ, ಹರೇ ಕೃಷ್ಣ ಎಂಬ ಪವಿತ್ರ ನಾಮದ ಪಠಣದಿಂದುಂಟಾಗುವ ಅರ್ಹತೆಯ 100ನೆಯ 1 ಭಾಗ ಪುಣ್ಯವು ಮೊದಲು ಹೇಳಿದ ದಾನ ಕಾರ್ಯಗಳಿಂದ ಲಭಿಸುವುದಿಲ್ಲ. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ಯಾರು ಹರೇ ಕೃಷ್ಣ ಮಂತ್ರ ಪಠಣೆಯನ್ನು ಒಂದು ಧಾರ್ಮಿಕ ಚಟುವಟಿಕೆಯಿಂದಾಗಿ ಸ್ವೀಕರಿಸುವರೋ ಅವರದ್ದು ಸಂಪೂರ್ಣವಾಗಿ ತಪ್ಪು ಗ್ರಹಿಕೆ. ಅದು ಕೃಷ್ಣನಾಮ ಪಠಣ ಧಾರ್ಮಿಕ ಕಾರ್ಯವೇ, ಆದರೆ ವಾಸ್ತವ ಸಂಗತಿ ಎಂದರೆ ಕೃಷ್ಣ ಮತ್ತು ಅವನ ಹೆಸರು ಅಲೌಕಿಕ ದಿವ್ಯವಾದವು. ಆದ್ದರಿಂದ ಅದು ಎಲ್ಲ ಪ್ರಾಪಂಚಿಕ ಧಾರ್ಮಿಕ ಚಟುವಟಿಕೆಗಳಿಂದ ಮಿಗಿಲಾದದ್ದು. ಧಾರ್ಮಿಕ ಚಟುವಟಿಕೆ ಪ್ರಾಪಂಚಿಕ ವೇದಿಕೆಯ ಮೇಲೆ ನಡೆಯುವಂತಹುದು, ಆದರೆ ಕೃಷ್ಣನ ಪವಿತ್ರ ನಾಮ ಪಠಣೆ ಸಂಪೂರ್ಣ ಆಧ್ಯಾತ್ಮಿಕ ಸ್ತರದ ಮೇಲಿನದು. ಆದ್ದರಿಂದ ಪಾಷಂಡಿಗಳು ಇದನ್ನು ಅರಿಯುವುದಿಲ್ಲವಾದರೂ ಧಾರ್ಮಿಕ ಚಟುವಟಿಕೆಯು ಪವಿತ್ರ ಹರೇ ಕೃಷ್ಣ ನಾಮ ಪಠಣೆಗೆ ಯಾವತ್ತೂ ಹೋಲಿಸಲಾಗದು. ಹರೇ ಕೃಷ್ಣ ಮಾತಾಜಿ, ಥ್ಯಾಂಕ್ ಯು. ಅನುವಾದ ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾದ. ಅನುವಾದ: ಯಾರು ಪ್ರಭು ಭಗವಂತ ಕೃಷ್ಣನನ್ನು ಅವನ ಪವಿತ್ರ ನಾಮವನ್ನು ಯಾರು ಪಠಿಸುವುದು ಅದು 1 ಕೋಟಿ ಅಶ್ವಮೇಧ ಯಾಗಕ್ಕೆ ಸಮಾನದ್ದು. 1 ಹರೇ ಕೃಷ್ಣ ಮಹಾಮಂತ್ರ ಅದು 1 ಕೋಟಿ ಅಶ್ವಮೇಧ ಯಾಗಕ್ಕೆ ಸಮ. ಅವನು ನಾಸ್ತಿಕನೆಂಬುದು ನಿಸ್ಸಂದೇಹ. ಅವನು ಖಂಡಿತವೂ ಯಮರಾಜನಿಂದ ಶಿಕ್ಷಿಸಲ್ಪಡುತ್ತಾನೆ. ಅಶ್ವಮೇಧ ಯಾಗಕ್ಕೆ ಯಾರು ಪ್ರಭು ಕೃಷ್ಣನ ಪವಿತ್ರ ನಾಮವನ್ನು ಪಠಿಸುವುದು ಕೋಟಿ ಅಶ್ವಮೇಧ ಯಾಗಕ್ಕೆ ಸಮಾನ ಅಂತ ಹೇಳುವನು ಅವನು ನಾಸ್ತಿಕನು. ಅದು ಖಂಡಿತ.
ಅವನು ಯಮರಾಜನಿಂದ ಶಿಕ್ಷಿಸಲ್ಪಡ್ತಾನೆ. ಅಂದ್ರೆ ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದರು ಟೀಚರ್ ಪರಮಪ್ರಭುವಿನ ಈ ಪವಿತ್ರ ನಾಮವನ್ನು ಪಠಿಸುವಲ್ಲಿ ಇರುವ 10 ವಿಧದ ಅಪರಾಧಗಳು, 10 ಅಪರಾಧಗಳು. ಅದರಲ್ಲಿ 8ನೆಯ ಅಪರಾಧ ಎಂಬುದು ಧರ್ಮ, ವ್ರತ, ತ್ಯಾಗ, ಹುತಾದಿ, ಸರ್ವ ಶುಭ ಕೀರ್ಯ, ಸಾಯುವ ಅಪಿಪ್ರಮಾದ ಆಗಿದೆ. ಯಾರೇ ಆಗ್ಲಿ ಪವಿತ್ರ ನಾಮ ಪಠಿಸುವುದನ್ನು ಧಾರ್ಮಿಕ ಚಟುವಟಿಕೆಗಳಾದ ಬ್ರಾಹ್ಮಣರಿಗೆ ದಾನ ಕೊಡುವಿಕೆ ಅಥವಾ ಈ ಸಾಧು ಸಂತರಿಗೆ ಕೊಡುವಂಥದ್ದು, ದಾನ ಕೊಡುವಂಥದ್ದು, ಶಿಕ್ಷಣ ಸಂಸ್ಥೆಗಳನ್ನು ತೆರೆಯುವಂಥದ್ದು, ಮತ್ತೆ ಕೆಲವರಿಗೆ ಊಟ ವಿತರಣೆ, ಸುಮ್ಮನೆ ಇಲ್ಲದಿದ್ರು ಊಟ ವಿತರಣೆ ಮಾಡುವುದು, ಸಾಧು ಬ್ರಾಹ್ಮಣರಾದ ಅವರಿಗೆ ದಾನ ಕೊಡುವುದು, ಮತ್ತೆ ಇವುಗಳೆಲ್ಲ ಅದನ್ನೆಲ್ಲ ಪರಿಗಣಿಸಲಿಕ್ಕೆ ಆಗುವುದಿಲ್ಲ. ಇವುಗಳಿಗೆ ಸಮಾನ ಅಂತ ಹೇಳಿ ಯಾವುದು ಯಜ್ಞವನ್ನು ಪರಿಗಣಿಸಲಿಕ್ಕೆ ಆಗುವುದಿಲ್ಲ. ಹಾಗೆ ಧಾರ್ಮಿಕ ಚಟುವಟಿಕೆ ಆಚರಣೆಯ ಫಲಿತಾಂಶಗಳು ಕೃಷ್ಣನಾಮದ ಪಠಣದ ಫಲಿತಾಂಶಗಳಿಗೆ ಅದು ಸರಿ ಅಲ್ಲ, ಸಮವಾಗಿ ಇರುವುದಿಲ್ಲ. ಇದು ವೈದಿಕ ಧರ್ಮ ಗ್ರಂಥಗಳಲ್ಲಿ ಕೂಡ ಹೇಳ್ತದೆ. ಗೋಕೋಟಿ ದಾನಂ ಗ್ರಹಣೆ ಕದಸ್ಯ ಪ್ರಯಾಗ ಗಂಗೋದಕ ಕಲ್ಪವಾಸಃ ಯಜ್ಞಾಯುತ ಮೇರು ಸುವರ್ಣ ದಾನಂ ಗೋವಿಂದ ಕೀರ್ತಿರೇನ ಸಮಂ ಸಂಶಯ. ಯಾರೇ ಆಗ್ಲಿ ಸೂರ್ಯಗ್ರಹಣದ ಸಮಯದಲ್ಲಿ ಕೋಟಿ ಗೋದಾನ ಮಾಡ್ಲಿ ಅಥವಾ ಗಂಗೆ ಯಮುನೆಯರಲ್ಲಿ ಸಂಗಮದಲ್ಲಿ ಲಕ್ಷಗಟ್ಟಲೆ ವರ್ಷ ಹೋಗಿ ವಾಸ ಮಾಡ್ಲಿ ಅಥವಾ ಬ್ರಾಹ್ಮಣರಿಗೆ ಪರ್ವತದಷ್ಟು ಎತ್ತರ ಸ್ವರ್ಣವನ್ನು ಬಂಗಾರವನ್ನು ಅರ್ಪಣೆ ಮಾಡ್ಲಿ, ಹರೇ ಕೃಷ್ಣ ಎಂಬ ಪವಿತ್ರ ನಾಮದ ಪಠಣದಿಂದ ಉಂಟಾಗುವ ಅರ್ಹತೆಯ 100ನೆಯ 1 ಭಾಗ ಪುಣ್ಯವು ಮೊದಲು ಹೇಳಿದ ದಾನ ಕಾರ್ಯಗಳಿಂದ ಲಭಿಸುವುದಿಲ್ಲ. ನೋಡಿ ಎಷ್ಟು 100ನೆಯ 1 ಭಾಗ ಪುಣ್ಯ ಕೂಡ ನಮ್ಗೆ ಆ ಬಾಕಿ ಎಲ್ಲ ದಾನದಿಂದ ಲಭಿಸುವುದಿಲ್ಲ. ಹರೇ ಕೃಷ್ಣ ಮಹಾಮಂತ್ರದಿಂದ ಅಷ್ಟು ಲಾಭ ಇದೆ. ಬೇರೆ ರೀತಿಯಲ್ಲಿ ಹೇಳುವುದಾದ್ರೆ, ಯಾರು ಹರೇ ಕೃಷ್ಣ ಮಂತ್ರವನ್ನು ಪಠಣೆಯನ್ನು ಒಂದು ಧಾರ್ಮಿಕ ಚಟುವಟಿಕೆಯಿಂದ ಸ್ವೀಕರಿಸಿರುವರೋ ಅವರದ್ದು ಸಂಪೂರ್ಣವಾಗಿ ತಪ್ಪು ಗ್ರಹಿಕೆ. ಧಾರ್ಮಿಕ ಚಟುವಟಿಕೆ ಅಂತೇಳಿ ಯಾರದನ್ನು ಸ್ವೀಕರಿಸ್ತಾರೋ ಅದು ತಪ್ಪು ಗ್ರಹಿಕೆ. ಕೃಷ್ಣ ನಾಮದ ಪಠಣ ಧಾರ್ಮಿಕ ಕಾರ್ಯವೇ ಆದರೆ ಅಲ್ಲಿ ವಾಸ್ತವ ಸಂಗತಿ ಏನಂದ್ರೆ ಕೃಷ್ಣ ಮತ್ತೆ ಅವನ ಹೆಸರು ಅಲೌಕಿಕ ದಿವ್ಯವಾದದ್ದು. ಆದುದರಿಂದ ಅದು ಎಲ್ಲಾ ಪ್ರಾಪಂಚಿಕ ಧರ್ಮ ಚಟುವಟಿಕೆಗಳಿಗಿಂತ ಮಿಗಿಲ ಆಗಿರುವಂಥದ್ದು. ಧಾರ್ಮಿಕ ಚಟುವಟಿಕೆ ಪ್ರಾಪಂಚಿಕ ವೇದಿಕೆಯ ಮೇಲೆ ನಡೆಯುವಂಥದ್ದು. ಅಂದ್ರೆ ಕೃಷ್ಣನ ಪವಿತ್ರ ನಾಮ, ಅವನ ಪಠಣೆ ಮತ್ತೆ ಸಂಪೂರ್ಣ ಆಧ್ಯಾತ್ಮಿಕ ಸ್ತರದ ಮೇಲೆ ಇರುವಂಥದ್ದು. ಆದ್ದರಿಂದ ಪಾಷಾಂಡಿಗಳು ಇದನ್ನು ತಿಳಿಯುವುದಿಲ್ಲ. ಧಾರ್ಮಿಕ ಚಟುವಟಿಕೆಯು ಪವಿತ್ರ ಹರೇ ಕೃಷ್ಣ ನಾಮ ಸ್ಮರಣೆಗೆ ಪಠಣೆಗೆ ಅದನ್ನು ಯಾವಾಗ್ಲೂ ಹೋಲಿಸಬಾರ್ದು ಅಂತೇಳಿ ಇಲ್ಲಿ ಈ ಶ್ಲೋಕದಲ್ಲಿ ಹೇಳ್ತಾರೆ. ಏನಾಯ್ತು? ಹರೇ ಕೃಷ್ಣ ಮಂತ್ರ ಒಳ್ಳೇದಾ ಅಲ್ಲ ಬೇರೆ ದಾನ ಧರ್ಮ ಮಾಡುವುದು ಒಳ್ಳೇದಾ? ಯಾವುದು ಒಳ್ಳೇದು? ಹರೇ ಕೃಷ್ಣ ಮಹಾಮಂತ್ರ ಮಾತಾಜಿ. ಹರೇ ಕೃಷ್ಣ ಮಂತ್ರ ಒಳ್ಳೇದು ಮಾತಾಜಿ. ಹರೇ ಶ್ಲೋಕ 80. ಭಾಗವತ ಸಂದರ್ಭ ಗ್ರಂಥೇರ ಮಂಗಳಾಚರಣೆ ಏ ಶ್ಲೋಕ ಜೀವ ಗೋಸನ್ ಕರಿಯ ಚೇನ ವಾಕ್ಯನೆ. ಭಾಗವತ ಸಂದರ್ಭ ಗ್ರಂಥೇರ ಮಂಗಳಾಚರಣೆ ಶ್ಲೋಕ ಜೀವ ಕರಿಯ ಚೇನ ವಾಕ್ಯನೆ. ಚಿತ್ರಮೋಹಿನಿ ಮಾತಾಜಿ. ಹರೇ ಕೃಷ್ಣ. ಚಿತ್ರಮೋಹಿನಿ ಮಾತಾಜಿ. ಕೃಷ್ಣ ಹರೇ ಕೃಷ್ಣ ಮಾತಾಜಿ. ಓದ್ತೇನೆ, 1 ನಿಮಿಷ ಮಾತಾಜಿ. ಶ್ಲೋಕ 80. ಭಾಗವತ ಸಂದರ್ಭ ಗ್ರಂಥೇರ ಮಂಗಲಾಚರಣೆ. 1 ನಿಮಿಷ ಮಾತಾಜಿ. ಭಾಗವತ ಸಂದರ್ಭ ಗ್ರಂಥೇರ ಮಂಗಳಾಚರಣೆ ये श्लोक जीव गोसाही करे याचेन ವ್ಯಾಖ್ಯಾನೆ. ಭಾಗವತ ಸಂದರ್ಭ ಗ್ರಂಥೇರ, ಭಾಗವತ ಸಂದರ್ಭ ಎಂಬುವ ಗ್ರಂಥದ ಮಂಗಳ ಆಚರಣೆ ಶುಭ ಪ್ರಸ್ತಾವನೆಯಲ್ಲಿ ಈ ಶ್ಲೋಕವು ಜೀವ ಗೋಸ್ವಾಮಿ
ಕರಿಯಾಚೆನ ಮಾಡಿದ್ದಾರೆ ವ್ಯಾಖ್ಯೆಯ ವಿವರಣ ನೀಡುವುದರಲ್ಲಿ. ಅನುವಾದ: ಭಾಗವತ ಸಂದರ್ಭ ಗ್ರಂಥಕ್ಕೆ ಸ್ವಸ್ತಿವಾಚಕ ಆದ ಮುನ್ನುಡಿಯಲ್ಲಿ ಶ್ರೀಲ ಜೀವ ಗೋಸ್ವಾಮಿ ಅವರು ಈ ಕೆಳಗಿನ ಶ್ಲೋಕವನ್ನು ವಿವರಣೆಯಾಗಿ ನೀಡಿದ್ದಾರೆ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು ಹರೇ ಮಾತಾಜಿ. ಕೃಷ್ಣ. ಅನುವಾದ ಶ್ರೀಲ ಪ್ರಭುಪಾದಕ್ಕೆ ಶ್ರೀಲ ಪ್ರಭುಪಾದ ಕಿ ಜೈ. ಭಾಗವತ ಸಂದರ್ಭ ಗ್ರಂಥಕ್ಕೆ ಸ್ವಸ್ತಿವಾಚಕ ಆದ ಮುನ್ನುಡಿಯಲ್ಲಿ ಇವರು ಯಾರು ಶ್ರೀಲ ಜೀವ ಗೋಸ್ವಾಮಿ ಈ ಕೆಳಗಿನ ಶ್ಲೋಕಗಳಲ್ಲಿ ಅದನ್ನು ವಿವರಣೆಯಾಗಿ ನೀಡಿದ್ದಾರೆ. ನೋಡೋಣ. ಕೆಳಗಿನ ಶ್ಲೋಕ 81. ಅಂತ ಕೃಷ್ಣಂ ಬಹಿರ್ಗೌರಂ ದರ್ಶಿತಾಂಗದಿ ವೈಭವಂ ಕಲೌ ಸಂಕೀರ್ತನಾದೈ ಸ್ಮ ಕೃಷ್ಣ ಚೈತನ್ಯಂ ಆಶ್ರಿತಾಃ. ಅಂಥ ಕೃಷ್ಣಂ ಬಹಿರ್ಗೌರಂ ದರ್ಶಿತಾಂಗಾದಿ ವೈಭವಂ ಕಲೋ ಭಾಗವತ ಮಾತಾಜಿ ಗೀತಾ ಎಂ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಂತಹ ಆಂತರಂಗಿಕವಾಗಿ ಕೃಷ್ಣಂ ಪ್ರಭು, ಕೃಷ್ಣ ಬಹಿಃ ಹೊರಗೆ, ಗೌರವರ್ಣದ ದರ್ಶಿತ ಕಂಡನು, ಅಂಗಃ ಅವಯವಗಳು ಆದಿ ಆರಂಭ ಆಗುವಾಗ, ವೈಭವಂ ವಿಸ್ತಾರಗಳ, ಕಲೌ ಕಲಿಯುಗದಲ್ಲಿ, ಸಂಕೀರ್ತನ ಆದ್ಯೆ ಸಾಮೂಹಿಕ ಪಠಣೆಯಿಂದ ಇತ್ಯಾದಿ, ಸ್ಮ ಖಂಡಿತವಾಗಿ, ಕೃಷ್ಣ ಚೈತನ್ಯ ಮಹಾಪ್ರಭುವಿನಲ್ಲಿ ಆಶ್ರಿತಾಹ ಆಸರೆ ಪಡೆದವನು. ಅನುವಾದ: ಭಾವಾರ್ಥ ಶೀಲ ಪ್ರಭುಪಾದರಿಂದ ಶೀಲ ಪ್ರಭುಪಾದರಿಗೆ ಜಯವಾಗಲಿ. ಯಾರು ಬಾಹ್ಯದಲ್ಲಿ ಸುಂದರ ವರ್ಣಛಾಯೆಯುಳ್ಳ ಆದರೆ ಅಂತರಂಗದಲ್ಲಿ ಸ್ವಯಂ ಪ್ರಭು ಕೃಷ್ಣನೇ ಆಗಿರುವನೋ ಆ ಕೃಷ್ಣ ಚೈತನ್ಯ ಮಹಾಪ್ರಭುಗಳ ಆಸರೆಯನ್ನು ನಾನು ಪಡೆಯುತ್ತೇನೆ. ಅವನ ಅಂಗ ಉಪಾಂಗಗಳನ್ನು ಭಗವಂತನ ಪವಿತ್ರ ನಾಮ ಪಠಣೆಯಲ್ಲಿ ಸಾಮೂಹಿಕವಾಗಿ ಆಚರಿಸುವುದರ ಮೂಲಕ ಈ ಕಲಿಯುಗದಲ್ಲಿ ಅವನು ತನ್ನ ವಿಸ್ತರಣೆಗಳನ್ನು, ಅವನ ಅಂಗ ಉಪಾಂಗಗಳನ್ನು ಪ್ರದರ್ಶಿಸುತ್ತಾನೆ. ಭಾವಾರ್ಥ: ಶ್ರೀಮದ್ ಭಾಗವತ ಗ್ರಂಥದಿಂದ 52ನೇ ಶ್ಲೋಕವನ್ನು ಕೃಷ್ಣ ವರ್ಣಾಂತ್ವಿಷ ಕೃಷ್ಣಂ ಅವರ ಗ್ರಂಥವಾದ ಭಾಗವತ ಸಂದರ್ಭ ಅಥವಾ ಷಟ್ ಸಂದರ್ಭಕ್ಕೆ ಮಂಗಳ ಪ್ರಾಸ್ತಾವಿಕವಾಗಿ ಉಲ್ಲೇಖಿಸಿದ್ದಾರೆ. ಅವರು ರಚಿಸಿರುವ ಈ ಶ್ಲೋಕ 81 ವಾಸ್ತವವಾಗಿ ಭಾಗವತ ಶ್ಲೋಕದ ವಿವರಣೆಯಾಗಿದೆ. ಅದೇ ಗ್ರಂಥದ 2ನೇ ಶ್ಲೋಕವಾಗಿದೆ. ಶ್ರೀಮದ್ ಭಾಗವತ ಗ್ರಂಥದಿಂದ ಆಯ್ದ ಶ್ಲೋಕವನ್ನು 9 ಮಹಾಋಷಿಗಳಲ್ಲಿ ಒಬ್ಬರಾದ ಕರಭಾಜನರು ಸೇರಿ ನುಡಿದರು. ಅದನ್ನು ತಮ್ಮ ಗ್ರಂಥ ಷಟ್ ಸಂದರ್ಭದ ವ್ಯಾಖ್ಯಾನ ರೂಪವಾದ ಸರ್ವ ಸಂವಾದಿನಿ ಗ್ರಂಥದ ಮೂಲಕ ಶೀಲ ಜೀವ ಗೋಸ್ವಾಮಿಯವರು ವಿಸ್ತಾರವಾಗಿ ವಿವರಿಸಿದ್ದಾರೆ. ಅಂಥ ಕೃಷ್ಣ ಎಂಬುದು ಕೃಷ್ಣನನ್ನು ಯಾವಾಗಲೂ ಯಾರು ಸ್ಮರಿಸುವರೋ ಅವರನ್ನು ಕುರಿತಿದ್ದು. ಈ ನಿಲುವು ಶ್ರೀಮತಿ ರಾಧಾರಾಣಿಯು ಎದ್ದು ಕಾಣುವ ಲಕ್ಷಣ ವಿಶೇಷ ಆಗಿದೆ. ಅನೇಕ ಭಕ್ತರು ಕೃಷ್ಣನನ್ನು ಸದಾ ಚಿಂತಿಸುವುದು ಸರಿಯೇ, ಆದರೆ ಗೋಪಿಕಾ ಸ್ತ್ರೀಯರನ್ನು ಯಾರೂ ಮೀರಲಾಗುವುದಿಲ್ಲ. ಅದರಲ್ಲಿಯೂ ಶ್ರೀಮತಿ ರಾಧಾರಾಣಿಯು ಸದಾ ಕೃಷ್ಣನ ಆಲೋಚನೆಯಲ್ಲಿಯೇ ಇರುವವಳು. ಆಕೆಯೇ ಗೋಪಿ ವೃಂದದ ನಾಯಕಿ. ರಾಧಾರಾಣಿಯ ಕೃಷ್ಣ ಪ್ರಜ್ಞೆಯು ಇತರ ಎಲ್ಲಾ ಭಕ್ತರ ಕೃಷ್ಣನ ಬಗೆಗಿನ ಆಲೋಚನೆಯನ್ನು ಮೀರುತ್ತದೆ. ಪ್ರಭು ಚೈತನ್ಯರು ಕೃಷ್ಣನನ್ನು ಅರಿಯಲು ಪೌಲೇ ಶ್ರೀಮತಿ ರಾಧಾರಾಣಿಯ ಸ್ಥಾನ ಸ್ವೀಕರಿಸಿದರು. ಅದರಿಂದಾಗಿಯೇ ಅವರು ಚೈತನ್ಯರು ರಾಧಾರಾಣಿಯಂತೆಯೇ ಸದಾ ಕೃಷ್ಣನನ್ನು ಚಿಂತಿಸುತ್ತಿದ್ದರು. ಪ್ರಭು ಕೃಷ್ಣನನ್ನು ಯಾವಾಗಲೂ ಚಿಂತಿಸುತ್ತಾ ಅವರು ಕೃಷ್ಣನೇ ಮೈವೆತ್ತರಾದರು. ಶ್ರೀಕೃಷ್ಣ ಚೈತನ್ಯರು ಬಾಹ್ಯದಲ್ಲಿ ಕರಗಿಸಿದ ಚಿನ್ನದ ಬಣ್ಣದ ಛಾಯೆಯೊಡಗೂಡಿದ್ದು ತುಂಬಾ ಸುಂದರರಾಗಿದ್ದು, ಅದೇ ಕಾಲಕ್ಕೆ ತಮ್ಮ ಶಾಶ್ವತ ಒಡನಾಡಿಗಳನ್ನು, ವೈಭವಗಳನ್ನು, ವಿಸ್ತರಣೆಗಳನ್ನು ಹಾಗೂ ಅವತಾರಗಳನ್ನು ಪ್ರಕಾಶಕ್ಕೆ ತಂದರು. ಹರೇ ಕೃಷ್ಣ ದಿವ್ಯ ಮಂತ್ರ ಪಠಣದ ವಿಧಾನವನ್ನು ಅವರು ಬೋಧಿಸಿದರು. ಹಾಗೂ ಯಾರು ಅವರ ಪಾದಕಮಲಗಳಲ್ಲಿ ಆಶ್ರಯ ಪಡೆದಿರುವರೋ ಅವರು ವೈಭವೋಪೋತರಾಗಿರುತ್ತಾರೆ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ. ಅನುವಾದ ಭಾವಾರ್ಥ ಶೀಲ ಪ್ರಭುಪಾದರಿಂದ ಶೀಲ ಪ್ರಭುಪಾದ ಕಿ ಜೈ. ಯಾರು ಬಾಹ್ಯದಲ್ಲಿ ಅಂದ್ರೆ ಹೊರಗೆ ಕಾಣುವಾಗ ಸುಂದರ ಬಣ್ಣ ಛಾಯೆಯುಳ್ಳವರು ಆದರೆ ಅಂತರಂಗದಲ್ಲಿ ಅವರು ಸ್ವಯಂ ಪ್ರಭು ಕೃಷ್ಣನೇ ಆಗಿರ್ತಾರೆ. ಹೊರಗೆ ಸುಂದರ ಬಣ್ಣ, ಒಳಗೆ ಅಂತರಂಗದಲ್ಲಿ
ಸ್ವಯಂ ಪ್ರಭು ಕೃಷ್ಣನೇ ಆಗಿರ್ತಾರೆ. ಆ ಕೃಷ್ಣ ಚೈತನ್ಯ ಮಹಾಪ್ರಭುಗಳ ಆಸರೆಯನ್ನು ನಾನು ಪಡೆಯುತ್ತೇನೆ, ಅಂದ್ರೆ ಅವನ ಅಂಗ ಉಪಾಂಗಗಳನ್ನು. ಹಾಗೆ ಭಗವಂತನ ಪವಿತ್ರ ನಾಮ ಪಠಣೆಯನ್ನು ಸಾಮೂಹಿಕವಾಗಿ ಆಚರಿಸುವುದರ ಮೂಲಕ ಈ ಕಲಿಯುಗದಲ್ಲಿ ಅವನು ತನ್ನ ವಿಸ್ತರಣೆಗಳನ್ನು ಅಂದ್ರೆ ಅವನ ಅಂಗ ಉಪಾಂಗಗಳನ್ನು ಕೂಡ ಪ್ರದರ್ಶಿಸುತ್ತಾನೆ. ಭಾವಾರ್ಥ ಏನು ಹೇಳಿದ್ದಾರೆ ನೋಡೋಣ. ಶ್ರೀಮದ್ ಭಾಗವತದ ಗ್ರಂಥದಿಂದ ಇದು ಬಂದಿದೆ. 52ನೆಯ ಶ್ಲೋಕವನ್ನು ಕೃಷ್ಣ ವರ್ಣಂ ತ್ವಿಸ ಕೃಷ್ಣಂ ಅವರ ಗ್ರಂಥವಾದ ಭಾಗವತ ಸಂದರ್ಭ ಅಥವಾ ಸಟ್ ಸಂದರ್ಭಕ್ಕೆ ಮಂಗಳ ವಾಸ್ತವಿಕವಾಗಿ ಇಲ್ಲಿ ಉಲ್ಲೇಖಿಸಿದ್ದಾರೆ. ಅವರು ರಚಿಸಿರುವ ಈ ಶ್ಲೋಕ 81. ಅದರಲ್ಲಿ ವಾಸ್ತವವಾಗಿ ಭಾಗವತ ಶ್ಲೋಕದ ವಿವರಣೆ ಆಗಿದೆ. ಅದೇ ಗ್ರಂಥದ 2ನೆಯ ಶ್ಲೋಕವಾಗಿದೆ. ಶ್ರೀಮದ್ ಭಾಗವತ ಗ್ರಂಥದಿಂದ ಆಯ್ದ ಶ್ಲೋಕವನ್ನು 9 ಮಹರ್ಷಿಗಳಲ್ಲಿ ಒಬ್ಬರಾದ ಕರಭಾಜನರು ಸಾರಿ ನುಡಿದ್ರು. ಅದನ್ನು ತಮ್ಮ ಗ್ರಂಥ ಸಟ್ ಸಂದರ್ಭದ ವ್ಯಾಖ್ಯಾನ ರೂಪವಾದ ಸಂವಾದಿನಿ ಗ್ರಂಥದ ಮೂಲಕ ಶ್ರೀಲಜೀವ ಗೋಸ್ವಾಮಿಯವರು ವಿಸ್ತಾರವಾಗಿ ವಿವರಿಸಿದ್ದಾರೆ. ಅಂತಹ ಕೃಷ್ಣ ಎನ್ನುವುದು ಕೃಷ್ಣನನ್ನು ಯಾವಾಗ್ಲೂ ಯಾರು ಸ್ಮರಿಸುವರೋ ಅವರನ್ನು ಕುರಿತದ್ದು ಅಂತ. ಈ ನಿಲುವು ಶ್ರೀಮತಿ ರಾಧಾರಾಣಿಯಲ್ಲಿ ಎದ್ದು ಕಾಣುವಂತಹ ಲಕ್ಷಣ. ಅದು ವಿಶೇಷವಾಗಿ ರಾಧಾರಾಣಿಯಲ್ಲೇ ಇದೆ. ಯಾವಾಗ್ಲೂ ಅವಳು ಕೃಷ್ಣನನ್ನು ಸ್ಮರಿಸ್ತಾ ಇರ್ತಾಳೆ. ಅನೇಕ ಭಕ್ತರು ಕೃಷ್ಣನನ್ನು ಸದಾ ಚಿಂತಿಸುವುದು ಸರಿಯೇ, ಆದರೆ ಗೋಪಿಕಾ ಸ್ತ್ರೀಯರನ್ನು ಯಾರು ಕೂಡ ಮೀರ್ಲಿಕ್ಕಾಗುವುದಿಲ್ಲ. ಅದರಲ್ಲಿಯೂ ಶ್ರೀಮತಿ ರಾಧಾರಾಣಿ ಅವಳು ಸದಾ ಕೃಷ್ಣನ ಆಲೋಚನೆಯಲ್ಲಿಯೇ ಇರುವವಳು. ಆಕೆಯೇ ಗೋಪಿ ವೃಂದದ ನಾಯಕಿ. ರಾಧಾರಾಣಿಯ ಕೃಷ್ಣ ಪ್ರಜ್ಞೆಯು ಇತರ ಎಲ್ಲಾ ಭಕ್ತರ ಕೃಷ್ಣನ ಬಗೆಗಿನ ಆಲೋಚನೆಯನ್ನು ಮೀರಿ ಇರುವಂಥದ್ದು. ಹಾಗೆ ಪ್ರಭು ಚೈತನ್ಯರು ಕೃಷ್ಣನನ್ನು ತಿಳಿಯಲು ಪೌಲೆ ಶ್ರೀಮತಿ ರಾಧಾರಾಣಿಯ ಸ್ಥಾನವನ್ನು ಸ್ವೀಕರಿಸಿದ್ರು. ಅದಕ್ಕೆ ಅವರು ರಾಧಾರಾಣಿಯ ತನ್ನ ಅಂತರಂಗ ಶಕ್ತಿಯಾದ ರಾಧಾರಾಣಿಯ ಇದನ್ನು ಗಳಿಸಿದ್ದಾರೆ. ಇಲ್ಲಿ ಚೈತನ್ಯ ಮಹಾಪ್ರಭುಗಳಾಗಿ ಬರುವುದು ಭಕ್ತಳಾಗಿ. ಹೇಗೆ ಅವರು ಮಾಡ್ತಾಳೆ ನೋಡೋಣ ಅಂತೇಳಿ. ಅದರಿಂದಾಗಿ ಅವರು ಚೈತನ್ಯರು ರಾಧಾರಾಣಿಯಂತೆಯೇ ಸದಾ ಕೃಷ್ಣನನ್ನು ಚಿಂತಿಸ್ತಾ ಇದ್ರು. ಅವರು ಈ ಅವತಾರದಲ್ಲಿ, ಚೈತನ್ಯ ಮಹಾಪ್ರಭುಗಳ ಅವತಾರದಲ್ಲಿ ಅವರು ಯಾವಾಗ್ಲೂ ರಾಧಾರಾಣಿ ಹೇಗೆ ಕೃಷ್ಣನನ್ನು ಚಿಂತನೆ ಮಾಡ್ತಿದ್ಲು, ಅದೇ ರೀತಿ ಇವರು ಇಲ್ಲಿ ಸದಾ ಕೃಷ್ಣನನ್ನೇ ಚಿಂತಿಸ್ತಿದ್ರು. ಪ್ರಭು ಕೃಷ್ಣನನ್ನು ಯಾವಾಗ್ಲೂ ಚಿಂತಿಸುತ್ತಾ ಅವರು ಕೃಷ್ಣನೇ ಮೈವೆತ್ತವರಾದವರು. ಶ್ರೀಕೃಷ್ಣ ಚೈತನ್ಯರು ಬಾಹ್ಯದಲ್ಲಿ ಕರಗಿಸಿದ ಚಿನ್ನದ ಬಣ್ಣದ ಛಾಯೆಯುಳ್ಳವರಾಗಿದ್ರು, ತುಂಬಾ ಸುಂದರರಾಗಿದ್ರು. ಅದೇ ಕಾಲಕ್ಕೆ ತಮ್ಮ ಶಾಶ್ವತವಾದ ಒಡನಾಡಿಗಳನ್ನು, ವೈಭವಗಳನ್ನು, ವಿಸ್ತರಣೆಗಳನ್ನು ಹಾಗೂ ಅವತಾರಗಳನ್ನು ಅವರು ಪ್ರಕಾಶಕ್ಕೆ ತರ್ತಾರೆ. ಹರೇ ಕೃಷ್ಣ ದಿವ್ಯ ಮಂತ್ರದ ಪಠಣದ ವಿಧಾನವನ್ನು ಅವರು ಬೋಧಿಸ್ತಾರೆ. ಹಾಗೂ ಯಾರು ಅವರ ಪಾದ ಕಮಲಗಳಲ್ಲಿ ಆಶ್ರಯ ಪಡೆದಿರ್ತಾರೋ ಅವರಿಗೆ ಈ ವೈಭವೋಪೇತರಾಗಿ ಇರ್ತಾರೆ. ಅವರು ಶ್ಲೋಕ 82. ಉಪಪುರಾಣಿ ಹಸುನಿ ಶ್ರೀಕೃಷ್ಣ ವಚನ ಪ್ರಪಕರಿ ವ್ಯಾಸ ಪ್ರತಿಕರಿಯ ಛೇನ ಕಥನ. उपपुराणे हशुनि श्रीकृष्ण वचन कृपकरि व्यास प्रतिकरेय छेन कथन. ಡಾಕ್ಟರ್ ಎಂ ಕೃಷ್ಣಮೂರ್ತಿ ಪ್ರಭುಜಿ ಓದಿ. ಇವತ್ತಿನ ಶ್ಲೋಕ 82. ಉಪಪುರಾಣೆ ಹಶುನಿ ಶ್ರೀಕೃಷ್ಣ ವಚನ ಕೃಪಾಕರಿ ವ್ಯಾಸ ಪ್ರತಿಕರಿಯ ಛೇನ ಕಥನ. ಉಪಪುರಾಣದಲ್ಲಿ ಶುನಿ ನಾವು ಕೇಳುತ್ತೇವೆ ಶ್ರೀಕೃಷ್ಣ ವಚನ, ಶ್ರೀಕೃಷ್ಣನ ಮಾತುಗಳನ್ನು. ಕೃಪಾಕರಿ ಕರುಣೆಯುಳ್ಳ, ವ್ಯಾಸಪ್ರತಿ ವ್ಯಾಸದೇವ ನಡೆಗೆ, ಕರಿಯಾಚೆನ ಆತ ಮಾಡಿದ್ದು, ಕಥನ ಮಾತುಗಳಿಂದ. ಅನುವಾದ ಶ್ರೀಲ ಪ್ರಭಾವರಿಗೆ ಜಯವಾಗಲಿ. ಉಪಕರಣದಲ್ಲಿ ಕೃಷ್ಣನು
ವ್ಯಾಸದೇವನಿಯನ್ನು ನಾವು ಕೇಳುತ್ತೇವೆ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು. ಹರೇ ಹರೇ ಕೃಷ್ಣ. ಕೃಷ್ಣ ಮಾತಾಜಿ. ಉಪಪುರಾಣದಲ್ಲಿ ಶ್ರೀಕೃಷ್ಣನು ವ್ಯಾಸ ದೇವನಿಗೆ ಕೃಪೆ ತೋರಿ ಕೆಳಕಂಡ ಹಾಗೆ ಮಾತನಾಡುವುದನ್ನು ನಾವು ಕೇಳುತ್ತೇವೆ. ಅಂದ್ರೆ ಉಪಪುರಾಣಗಳಲ್ಲಿ ಶ್ರೀಕೃಷ್ಣ ಅವನು ವ್ಯಾಸದೇವನಿಗೆ ಹೇಗೆ ಕೃಪೆ ತೋರಿ ಮಾತನಾಡ್ತಾನೋ ಅದನ್ನು ನಾವು ಇಲ್ಲಿ ಕೆಳಕಂಡ ಹಾಗೆ ಕಾಣ್ತೇವೆ. ನೋಡೋಣ ಏನು ಅಂತೇಳಿ. ಶ್ಲೋಕ 83. ಅಹಮೇವ ಕ್ವಚಿದ್ ಬ್ರಹ್ಮನ್ ಸನ್ಯಾಸಾಶ್ರಮಶ್ರಿತಾ ಹರಿಭಕ್ತಿಂ ಗೃಹಯಾಮಿ ಕಲೌ ಪಾಪ ಹತನ್ನರನ್. ಅಹಂ ಏವ ಕ್ವಚಿದ್ ಬ್ರಹ್ಮನ್ ಸನ್ಯಾಸಾಶ್ರಮಂ ಆಶ್ರಿತಃ ಹರಿಭಕ್ತಿಂ ಗ್ರಾಹಯಾಮಿ ಕಲೌ ಪಾಪಾಹತಾನ್ ನರಾನ್. ಗೀತಾ ಕೋಡಿಕಲ್ ಮಾತಾಜಿ ಓದಿ. ಗೀತಾ ಕೋಡಿಕಲ್. ಅಹಂ ಏವ ಕ್ವಚಿದ್ ಬ್ರಹ್ಮನ್ ಸನ್ಯಾಸಾಶ್ರಮಂ ಆಶ್ರಿತಃ ಹರಿಭಕ್ತಿಂ ಗ್ರಹಯಾಮಿ ಕಲೌ ಪಾಪಹತಾನ್ ನರಾನ್. ಅಹಂ ನಾನು, ಏವ ನಿಶ್ಚಯವಾಗಿ, ಕ್ವಚಿತ್ ಎಲ್ಲೋ ಒಂದೆಡೆ, ಬ್ರಹ್ಮನ್ ಓ ಬ್ರಾಹ್ಮಣನೇ, ಆಶ್ರಮಂ ಸನ್ಯಾಸಾಶ್ರಮದ ಬದುಕನ್ನು, ಆಶ್ರಿತಃ ಪಡೆಯುವುದರೆಡೆಗೆ, ಹರಿಭಕ್ತಿಂ ಪರಮಪ್ರಭುವಿನ ಭಕ್ತಿ ಸೇವೆಗಾಗಿ, ಗ್ರಾಹಯಾಮಿ ನಾನು ನೀಡುವೆನು, ಕಲಿಯುಗದಲ್ಲಿ, ಪಾಪಪೂರಿತ ನರಾನ್ ಮಾನವರಿಗೆ. ಅನುವಾದ: ಓ ಪಂಡಿತ ಬ್ರಾಹ್ಮಣನೇ, ಈ ಕಲಿಯುಗದಲ್ಲಿ ಪತಿತರು ದೇವರ ಭಕ್ತಿ ಸೇವೆ ಸ್ವೀಕರಿಸುವಂತೆ ಪ್ರೇರೇಪಿಸಲೋಸುಗ ಕೆಲವೊಮ್ಮೆ ನಾನು ಸನ್ಯಾಸವನ್ನು ಸ್ವೀಕರಿಸುತ್ತೇನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದಕ್ಕೆ. ಓ ಪಂಡಿತ ಬ್ರಾಹ್ಮಣನೇ, ಈ ಕಲಿಯುಗದಲ್ಲಿ ಪತಿತರು ದೇವರ ಭಕ್ತಿ ಸೇವೆ ಹೇಗೆ ಸ್ವೀಕರಿಸ್ತಾರೋ ಅದನ್ನು ಪ್ರೇರೇಪಿಸಲಿಕ್ಕೋಸ್ಕರ ನಾನು ಕೆಲವೊಮ್ಮೆ ಸನ್ಯಾಸವನ್ನು ಸ್ವೀಕರಿಸ್ತೇನೆ. ಶ್ಲೋಕ 84. ಭಾಗವತ ಭಾರತ ಶಾಸ್ತ್ರ ಆಗಮ ಪುರಾಣ ಚೈತನ್ಯ ಕೃಷ್ಣ ಅವತಾರೆ ಪ್ರಕಟ ಪ್ರಮಾಣ. ಭಾಗವತ ಭಾರತ ಶಾಸ್ತ್ರ ಆಗಮ ಪುರಾಣ ಚೈತನ್ಯ ಕೃಷ್ಣ ಅವತಾರೆ ಪ್ರಕಟ ಪ್ರಮಾಣ. ಲೀಲಾ ಮಾತಾಜಿ. ಹರೇ ಹರೇ ಕೃಷ್ಣ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಭಾಗವತ ಭಾರತ ಶಾಸ್ತ್ರ ಆಗಮ ಪುರಾಣ ಚೈತನ್ಯ ಕೃಷ್ಣ ಅವತಾರೆ ಪ್ರಕಟ ಪ್ರಮಾಣ. ಭಾಗವತ ಶ್ರೀಮದ್ ಭಾಗವತ ಗ್ರಂಥ, ಭಾರತ ಶಾಸ್ತ್ರ, ಮಹಾಭಾರತ, ಆಗಮ, ವೇದ ಸಾಹಿತ್ಯ, ಪುರಾಣಗಳು, ಚೈತನ್ಯ ಮಹಾಪ್ರಭುಗಳಂತೆ, ಕೃಷ್ಣನ ಅವತಾರದಲ್ಲಿ ಪ್ರದರ್ಶಿತನಾದನು, ಪ್ರಮಾಣ ಆಧಾರವಿದೆ. ಅನುವಾದ ಶಿಲಪ್ರಭುಪಾದವರಿಂದ. ಶಿಲಪ್ರಭುಪಾದವರಿಗೆ ಜಯವಾಗಲಿ. ಶ್ರೀಮದ್ ಭಾಗವತ, ಮಹಾಭಾರತ, ಪುರಾಣಗಳು ಮತ್ತಿತರ ವೇದ ಸಾಹಿತ್ಯ ಈ ಎಲ್ಲವೂ ಶ್ರೀ ಕೃಷ್ಣ ಚೈತನ್ಯ ಮಹಾಪ್ರಭುಗಳೇ ಕೃಷ್ಣನ ಅವತಾರ ಸ್ವರೂಪರೆಂದು ಪ್ರಮಾಣಿಸಲು ಆಧಾರ ನೀಡುತ್ತವೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಇಲ್ಲಿ ಅನುವಾದದಲ್ಲಿ ಶ್ರೀಮದ್ ಭಾಗವತ ಆಗ್ಲಿ, ಮಹಾಭಾರತ, ಪುರಾಣಗಳು ಮತ್ತೆ ಬೇರೆ ಯಾವುದೇ ವೇದ ಸಾಹಿತ್ಯ ಆಗ್ಲಿ ಎಲ್ಲವೂ ಕೂಡ ಶ್ರೀಕೃಷ್ಣ ಚೈತನ್ಯ ಮಹಾಪ್ರಭುಗಳೇ ಕೃಷ್ಣನ ಅವತಾರ ಸ್ವರೂಪ ಅಂತೇಳಿ ಪ್ರಾಮಾಣಿಸಲಿಕ್ಕೆ ಪ್ರಮಾಣ ಮಾಡ್ಲಿಕ್ಕೆ ಅದು ಆಧಾರ. ಎಲ್ಲ ವೈದಿಕ ಗ್ರಂಥಗಳು ಯಾವುದು ಭಾಗವತ, ಮಹಾಭಾರತ, ಪುರಾಣ ಮತ್ತೆ ಬೇರೆ ಎಲ್ಲ ವೇದ ಸಾಹಿತ್ಯಗಳು ಕೂಡ ಅದರಲ್ಲಿ ಎಲ್ಲದರಲ್ಲೂ ಕೂಡ ಶ್ರೀಕೃಷ್ಣ ಚೈತನ್ಯ ಮಹಾಪ್ರಭುಗಳೇ ಕೃಷ್ಣನ ಅವತಾರ ಹೇಳಿದ್ದಾರೆ. ಶ್ಲೋಕ 85. ಪ್ರತ್ಯಕ್ಷೆ ದೇಕಾಹ ನಾನಾ ಪ್ರಕಟ ಪ್ರಭಾವ ಅಲೌಕಿಕ ಕರ್ಮ ಅಲೌಕಿಕ ಅನುಭವ. ಪ್ರತ್ಯಕ್ಷ ದೇಕಾಹ ನಾನಾ ಪ್ರಕಟ ಪ್ರಭಾವ ಅಲೌಕಿಕ ಕರ್ಮ ಅಲೌಕಿಕ ಅನುಭವ. ಹರಿಣಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 85. ಪ್ರತ್ಯಕ್ಷೆ ದೇಖಾಹ ನಾನಾ ಪ್ರಕಟ ಪ್ರಭಾವ ಅಲೌಕಿಕ ಕರ್ಮ ಅಲೌಕಿಕ ಅನುಭವ. ಪ್ರತ್ಯಕ್ಷೆ ನೇರವಾಗಿ, ದೇಖಃ ನೋಡು, ನಾನಾ ವಿಧದ, ಪ್ರಕಟವಾದ, ಪ್ರಭಾವವನ್ನು, ಅಲೌಕಿಕ ಅಸಾಮಾನ್ಯ, ಕರ್ಮ ಕಾರ್ಯಗಳು, ಅಲೌಕಿಕ ಅಸಾಮಾನ್ಯ
ಅನುಭಾವ ಕೃಷ್ಣ ಪ್ರಜ್ಞೆಯಲ್ಲಿ ಅರಿತುಕೊಳ್ಳುವಿಕೆ. ಅನುವಾದ ಚೂರ್ ಮೇಲ್ ಮಾಡ್ಬೇಕು ಮಾತಾಜಿ. ಅನುವಾದ ಶ್ರೀಲ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಶ್ರೀಕೃಷ್ಣ ಚೈತನ್ಯ ಮಹಾಪ್ರಭುಗಳ ಸುಪ್ರಕಟ ಪ್ರಭಾವವನ್ನು ಅವರ ಅಸಾಮಾನ್ಯ ಕಾರ್ಯ ಹಾಗೂ ಅಸಾಮಾನ್ಯ ಕೃಷ್ಣ ಪ್ರಜ್ಞೆಯ ಅರಿವಿನಲ್ಲಿ ನೇರವಾಗಿ ಮನಗಾಣಬಹುದು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದಕ್ಕೆ ಜೈ. ಶ್ರೀಕೃಷ್ಣ ಚೈತನ್ಯ ಮಹಾಪ್ರಭುಗಳ ಸುಪ್ರಕಟ ಪ್ರಭಾವ ಅದನ್ನು ಅವರ ಅಸಾಮಾನ್ಯ ಕಾರ್ಯ ಹಾಗೂ ಅಸಾಮಾನ್ಯ ಆದ ಕೃಷ್ಣ ಪ್ರಜ್ಞೆಯ ಅರಿವಿನಲ್ಲಿ ನಾವು ನೇರವಾಗಿ ಇಲ್ಲಿ ಮನಗಾಣಬಹುದು ಅಂತೇಳಿ ನೋಡೋಣ. ಶ್ಲೋಕ 86. देखिए ना देखे यथा आप भक्त रागण उलू के ना देखे ये ना सूर्य किरण देखिए ना देखे यथा राजू प्रभु जी. हरे कृष्णा. राजू प्रभु जी. यस माताजी, ओद्ತೀನಿ ಮಾತಾಜಿ. ಶ್ಲೋಕ ಮುಚ್ಚಿಗಿದೆ ಮಾತಾಜಿ. देखिए ना देखे यत अभक्तेर गण उलेके ना देखे येನ ಸೂರ್ಯರ ಕಿರಣ. ದೇಖಿಯ ನೋಡುತ್ತಾ, ನಾ ದೇಖೆ ಅವರು ನೋಡರು, ಯತ್ ಎಲ್ಲ, ಅಭಕ್ತೇರ ಭಕ್ತರಲ್ಲದವರ ಗಣ ಸಮೂಹಗಳು, ಉಲುಕೆ ಗೂಬೆ, ನಾ ದೇಖೆ ನೋಡುವುದಿಲ್ಲ, ಏನ ಅದರಂತೆ, ಸೂರ್ಯನ ಕಿರಣಗಳನ್ನು. ಅನುವಾದ: ಹೇಗೆ ಗೂಬೆಗಳು ಸೂರ್ಯನ ಕಿರಣಗಳನ್ನು ಕಾಣಲಾರವೋ ಹಾಗೆ ವಿಶ್ವಾಸವಿರದ ನಾಸ್ತಿಕರು ಯಾವುದೋ ಸ್ಪಷ್ಟವಾಗಿ ಇದೆಯೋ ಅದನ್ನು ಕಾಣಲಾರರು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ, ಧನ್ಯವಾದಗಳು. ಹರೇ ಕೃಷ್ಣ. ನೋಡಿ, ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದ್ ಕಿ ಇಚ್ಛೆ. ಹೇಗೆ ಗೂಬೆಗಳು ಸೂರ್ಯನ ಕಿರಣಗಳನ್ನು ಕಾಣ್ಲಿಕ್ಕೆ ಆಗುದಿಲ್ಲವೋ ಹಾಗೆ ವಿಶ್ವಾಸವಿರದ ನಾಸ್ತಿಕರು ಯಾವುದನ್ನು ಕೂಡ ಸ್ಪಷ್ಟವಾಗಿ ಅವರಿಗೆ ಇದೆಯೋ ಅದನ್ನು ಸ್ಪಷ್ಟವಾಗಿ ಇದ್ದದನ್ನು ಅವರು ಕಾಣ್ಲಿಕ್ಕೆ ಆಗುವುದಿಲ್ಲ ಆ ನಾಸ್ತಿಕರಿಗೆ. ಹರೇ ಕೃಷ್ಣ. ಟೈಮ್ ಇದೆ, 5 ನಿಮಿಷ ಇದೆ. ಉತ್ತರ ಶ್ಲೋಕ ಆಗ್ಬೋದಾ? ನೋಡಿದ್ರೆ ಸೋಮವಾರವೇ ನೋಡೋಣ ಅದನ್ನು. ಓಕೆ, ಇವತ್ತಿಂದು ಏನೆಲ್ಲ ನೋಡಿದ್ರಿ, ಏನೆಲ್ಲ ಅರ್ಥ ಆಯ್ತು ಇವತ್ತಿನದು ಇದ್ರಲ್ಲಿ ಅದನ್ನಾದ್ರೂ ಹೇಳಿ. ಸ್ವಲ್ಪ 5 ನಿಮಿಷ ಉಂಟು ಅದಕ್ಕೆ. ಯಾರು ಶ್ರೀಕೃಷ್ಣ ಚೈತನ್ಯ ಮಹಾಪ್ರಭುಗಳು ಯಾರು ಎಲ್ಲ ಸಂಕ್ಷಿಪ್ತವಾಗಿ ಏನ್ ಅರ್ಥ ಆಯ್ತು? ಶ್ರೀಕೃಷ್ಣ ಚೈತನ್ಯ ಮಹಾಪ್ರಭುಗಳು ರಾಧಾದೇವಿಯ ಒಂದು ಮನೋಭಾವದಲ್ಲಿ ಅಭಿವ್ಯಕ್ತಿ ಅಥವಾ ಮನೋಭಾವದಲ್ಲಿ ಅವರು ಬಂದಂತಹವರು. ಮತ್ತೆ ಅವ್ರೇನು ಅಂತಂದ್ರೆ ತಮ್ಮೆಲ್ಲ ಬೇರೆ ಬೇರೆ ಏನು ಇದಿದೆ ಅವತಾರಗಳೇನಿವೆ ಅವನ್ನೆಲ್ಲ ಕೂಡ ಏನು ಅಂತಂದ್ರೆ ಜನಗಳಿಗೆ ತೋರಿಸಿಕೊಡುವಂತ ಕೆಲಸ ಕೂಡ ಮಾಡಿದ್ದಾರೆ. ಆಮೇಲೆ ಅವರ ಭಕ್ತಿ ಪರಿವಾರ ಏನಿದೆ ಎಲ್ಲರೂ ಕೂಡ ಏನು ಅಂತಂತಂದ್ರೆ ಅವರು ಯಾವ ಯಾವ ಅವತಾರಗಳನ್ನ ಸೂಚಿಸ್ತಾರೆ ಅಂತ ಅನ್ನೋದನ್ನು ಕೂಡ ಅವರು ತಿಳಿಸ್ಕೊಟ್ಟಿರುವಂಥವ್ರು. ಅಂದ್ರೆ ಉದಾಹರಣೆಗೆ ಈಗ ಇವರು ಯಾರು ಹೆಸರುಗಳು ಸ್ವಲ್ಪ ತಕ್ಷಣ ಅಂತಂದ್ರೆ ನೆನಪಿಗೆ ಬರಲ್ಲ ಮಾತಾಜಿ. ಎಲ್ಲಾನು ಕೂಡ ತೋರಿಸ್ಕೊಟ್ಟಂಥವ್ರು. ಆಮೇಲಿಂದ ಈ ಸಂಕೀರ್ತನ ಯಜ್ಞ ಅಂತ ಅನ್ನೋದು ಏನ್ ಹೇಳ್ತೀವಿ ಅಥವಾ ಸಂಕೀರ್ತನೆ ಏನ್ ಮಾಡೋದಿದೆ ಅದು ದೇವರ ಸಂಕೀರ್ತನೆಗಳನ್ನ ಅಥವಾ ಮಂತ್ರನ ಉಚ್ಚಾರಣೆ ಮಾಡ್ತೀವಿ. ಅದು ಎಷ್ಟು ಪ್ರಾಮುಖ್ಯತೆಯನ್ನ ಪಡೆದಿದೆ ಅಂತಂತಂದ್ರೆ ಈ ಸೂರ್ಯಗ್ರಹಣ ಆದಾಗ
ಏನೆಲ್ಲ ಗಂಗೆ ಅಥವಾ ಯಮುನೆ ದಡದಲ್ಲಿ ಎಷ್ಟೋ ವರ್ಷಗಳಿಂದ ನಾವು ವಾಸಿಸುತ್ತಿದ್ರು ಕೂಡ ಅದಕ್ಕಿಂತ ಹೆಚ್ಚಿಂದಿದು. ಮತ್ತೆ ಎಷ್ಟೋ ಗೋವುಗಳನ್ನ ನಾವು ಏನು ಅಂದ್ರೆ ದಾನ ಕೊಡಿರ್ಬೋದು, ಏನೇನೆ ಎಷ್ಟೋ ಸ್ವರ್ಣಗಳನ್ನ ನಾವು ಮುದ್ರೆಗಳನ್ನ ದಾನವಾಗಿ ಕೊಡ್ತಾ ಇರ್ಬೋದು. ಅವೆಲ್ಲದಕ್ಕಿಂತ ಹೆಚ್ಚಿಂದಿದು ಅಂತ ಅನ್ನೋದನ್ನ ತೋರಿಸ್ಕೊಟ್ಟು ಪೂರಾ ಎಷ್ಟು ಮಟ್ಟಿಗೆ ಅವರು ಧ್ವನಿ ಎತ್ತರಿಸಿ ಈ ಇದನ್ನ ಮಾಡ್ತಾ ಇದ್ರಂದ್ರೆ, ಇದನ್ನ ಮಾಡ್ತಾ ಇದ್ರು ಅಂತಂದ್ರೆ, ಯಾರ್ಯಾರು ದೇವರಲ್ಲಿ ನಂಬಿಕೆ ಇಲ್ಲ ಅವರು ಸಹಿತ ಹತ್ತಿರದಲ್ಲಿ ಬರೋ ಹಂಗೆ ಮಾಡ್ತಾ ಇದ್ದಂತ ಶಕ್ತಿ ಉಳ್ಳವರಾಗಿದ್ರು ಅಂತ ಹೇಳಿ ಇಲ್ಲಿ ತೋರಿಸ್ತದೆ ಈ ಎಲ್ಲ ಶ್ಲೋಕಗಳಲ್ಲಿ ಹೇಳಿ. ಬೇರೆ ಯಾರಾದ್ರೂ ಏನಾದ್ರೂ ಹೇಳುದಿದೆಯಾ? ಹರೇ ಕೃಷ್ಣ. ಮತ್ತೆ ಅವರು ಅವತಾರ ಎತ್ತುವಾಗ ನೋಡಿ, ಅವರದ್ದು ಎಲ್ಲರೂ ಸೇನಾನಿಗಳು ಎಲ್ಲರೂ ಒಟ್ಟಿಗೆ ಬರ್ತಾರಲ್ಲವಾ? ಹೌದು. ಇನ್ನೇನಾದ್ರೂ ಇದೆಯಾ? ಯಾಕೆ ಅವತಾರ ಎತ್ತುತ್ತಾರೆ ಅವರು? ಪರಿತ್ರಾಣಾಯ ಸಾಧೂನಂ ವಿನಾಶಾಯ ಚ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಯುಗೆ ಯುಗೆ. ನೋಡಿ, ಪುನೊಮ್ಮೆ ನಾನು ಲಿಂಕ್ ಹಾಕಿದೆ ಅಟೆಂಡೆನ್ಸ್ ಇದು, ಹಾಕದಿದ್ದವರು ಹಾಕಿ.